ಜಗತ್ತಿಗೆ ಅನ್ನ ನೀಡುವ ಅನ್ನದಾತ. ಮಳೆಯ ಖುಷಿಯನ್ನು ಸವಿದು ಹೊಲದಲ್ಲಿ ದುಡಿದು ತನಗೆ ಹಾಗೂ ಇತರರಿಗೆ ನೆರವಾಗುವ ರೈತ. ಜೈ ಕಿಸಾನ್ ಮಂತ್ರದೊಂದಿಗೆ ಭತ್ತದ ಬೆಳೆಯನ್ನು ಬೆಳೆಯುವ ಸವಿಕ್ಷಣಗಳನ್ನು ಸಾಕ್ಷ್ಯಚಿತ್ರವನ್ನಾಗಿಸಿ ತೆರೆಯ ಮುಂದೆ ಹೊತ್ತು ತಂದಿದ್ದಾರೆ ಸುರೇಂದ್ರ ಜೈನ್ ನಾರವಿ. ಭತ್ತದ ಬೆಳೆಯನ್ನು ಬೆಳೆಯುವ ವಿವಿಧ ಹಂತಗಳನ್ನು ಹಿಡಿದಿಟ್ಟ ಅನ್ನದಾತ ಇತ್ತೀಚೆಗೆ ಎಸ್ಡಿಎಂ ಕಾಲೇಜಿನಲ್ಲಿ ಬಿಡುಗಡೆಗೊಂಡಿತು. ಪ್ರಾಂಶುಪಾಲ ಡಾಕ್ಟರ್ ವಿ ಯಶೋವರ್ಮ ಸಾಕ್ಷ್ಯಚಿತ್ರವನ್ನು ಲೋಕಾರ್ಪಣೆಗೊಳಿಸಿದರು. ಬಳಿಕ ಮಾತನಾಡಿ, ಕೃಷಿಯನ್ನು ಖುಷಿಗಾಗಿ ಬೆಳೆಯಬೇಕು, ಇದರಿಂದ ಆಹಾರದ ಜೊತೆಗೆ ಉತ್ತಮ ಆರೋಗ್ಯವು ನಮ್ಮದಾಗುತ್ತದೆ ಎಂದರು. ಅನ್ನದಾತ. ಅನ್ನದಾತ ಅಂದರೆ ನಮಗೆ ಹಸಿವಾದಾಗ ಅನ್ನ ನೀಡುವ ನಮ್ಮ ದೇಶದ ಬೆನ್ನೆಲುಬು ರೈತ. ಹಸಿವಿಗಾಗಿ, ಅನ್ನಕ್ಕಾಗಿ ಎಷ್ಟೋ ಜನ ಪರದಾಡುತ್ತಿದ್ದಾರೆ. ಅಂತಹ ಆಹಾರವನ್ನ ಕೆಲವರು ವ್ಯರ್ಥ ಮಾಡುತ್ತಿದ್ದಾರೆ. ಅಕ್ಕಿ ಆಗಬೇಕಾದ್ರೆ ರೈತ ಎಷ್ಟೋ ಕಷ್ಟಪಡುತ್ತಾನೆ, ಎಷ್ಟೋ ಶ್ರಮ ಪಡುತ್ತಾನೆ. ಆ ಕಷ್ಟ ರೈತನಿಗೆ ಮಾತ್ರ ಗೊತ್ತು. ಕೆಲಸಕ್ಕೆ ಸರಿ ಜನ ಸಿಗಲ್ಲ. ಸಿಕ್ಕಿದ್ರು ಅವರು ಹೇಳಿದಷ್ಟು ವೇತನ ಕೊಡಬೇಕು. ಅದರಲ್ಲಿ ಆದ ಬೆಳೆ ಅದಕ್ಕೆ ಮಾಡಿದ ಖರ್ಚಿನಷ್ಟು ಆಗುವುದಿಲ್ಲ. ಅಕ್ಕಿ ಆಗಬೇಕಾದ್ರೆ ರೈತ 5-6 ತಿಂಗಳು ಸತತ ಕಷ್ಟಪಡುತ್ತಾನೆ. ಇದರಿಂದ ನಷ್ಟವೇ ಹೊರತು ಲಾಭ ಇಲ್ಲ. ನಮ್ಮಲ್ಲಿ ಹಣ, ಆಸ್ತಿ, ಸಿರಿ, ಸಂಪತ್ತು ಎಷ್ಟು ಇದ್ದರೂ ಹಸಿವಾದಾಗ ನಮಗೆ ಬೇಕು ಅನ್ನವೇ. ಅನ್ನ ಅಂದ್ರೆ ಅನ್ನಪೂರ್ಣೇಶ್ವರಿ ಎಂಬ ನಂಬಿಕೆ ಇದೆ. ಈಗಿನ ಯುವ ಜನಾಂಗ ಕೃಷಿ ಕಡೆ ಗಮನ ಹರಿಸದೆ ಬೇರೆ ಕೆಲಸಕ್ಕೆ ತೆರಳುತ್ತಾರೆ. ಎಲ್ಲರೂ ವ್ಯವಸಾಯ, ಕೃಷಿ ಬೇಡವೇ ಬೇಡ ಅಂತಾರೆ. ಯಾರು ಕೃಷಿ ವ್ಯವಸಾಯ ಮಾಡದಿದ್ದರೆ ನಮಗೆ ತಿನ್ನಲು ಆಹಾರವೇ ಇಲ್ಲದಂತಹ ಕಾಲ ಖಂಡಿತ ಬರುತ್ತದೆ. ಆಗ ನಾವು ನರರಾಕ್ಷಸರು ಆಗುವುದು ಖಂಡಿತ. ಈಗಿನ ಯುವಕರಿಗೆ ಕಷ್ಟಪಟ್ಟು ದುಡಿಯಲು ಮನಸ್ಸಿಲ್ಲ. ಅದಕ್ಕೆ ಜಾಸ್ತಿ ವಿದ್ಯಾಭ್ಯಾಸ ಮಾಡಿ ದೂರದ ಊರಿಗೆ ಕೆಲಸಕ್ಕೆ ಹೋಗುತ್ತಾರೆ. ನಮ್ಮ ದೇಶದಲ್ಲಿ ಕಳೆದ 10 ವರ್ಷಗಳ ಅವಧಿಯಲ್ಲಿ ರೈತರ ಸಂಖ್ಯೆ 90 ಲಕ್ಷ ಇಳಿಮುಖವಾಗಿದೆ. ರೈತನಿಗೆ ಸರಿಯಾದ ಗೌರವವಿಲ್ಲ. ಕೆಲಸಕ್ಕೆ ಸರಿಯಾಗಿ ಜನ ಸಿಗುವುದಿಲ್ಲ. ತಾವು ಬೆಳೆದ ಬೆಳೆಗೆ ಮಾರುಕಟ್ಟೆಯಲ್ಲಿ ಸರಿಯಾದ ಬೆಲೆ ಇಲ್ಲ. ಇದಕ್ಕಾಗಿ ವ್ಯವಸಾಯ, ಕೃಷಿ ಬೇಡವೇ ಬೇಡ ಅಂತಾರೆ ನಮ್ಮ ರೈತರು. ಇದಕ್ಕೆ ನಾವು ಎಡೆ ಮಾಡದೆ ಎಲ್ಲರೂ ಕೃಷಿ ವ್ಯವಸಾಯ ಕಡೆ ಒಲವು ತೋರಿಸಬೇಕು. ರೈತನೊಂದಿಗೆ ಸಹಕರಿಸಬೇಕು, ಕೈ ಜೋಡಿಸಬೇಕು. ಅನ್ನದಾತನಿಗೆ ಗೌರವಿಸಬೇಕು. ಯುವ ಜನಾಂಗ ಕೆಲಸಕ್ಕೆ ಆಸಕ್ತಿಯಿಂದ ಮುಂದೆ ಬರಬೇಕು. ಆಹಾರವನ್ನ ವ್ಯರ್ಥ ಮಾಡಬಾರದು. ವ್ಯವಸಾಯದಲ್ಲಿ ಎಷ್ಟೆಲ್ಲ ಕೆಲಸವಿದೆ, ಎಷ್ಟೊಂದು ಕಷ್ಟವಿದೆ ಎಂಬುದನ್ನು ತೋರಿಸುವುದೇ ಈ ಅನ್ನದಾತ ಸಾಕ್ಷ್ಯ ಚಿತ್ರದ ಉದ್ದೇಶವಾಗಿದೆ. ಇದು ಖಾಲಿ ಇರುವ ಗದ್ದೆ ಬಿಸಿಲಿಗೆ ಒಣಗಿರುತ್ತದೆ. ಜೂನ್ನಲ್ಲಿ ಮುಂಗಾರು ಮಳೆ ಪ್ರಾರಂಭ ಆದ ನಂತರ ಮಳೆರಾಯ ತನ್ನ ಬತ್ತಳಿಕೆಯಿಂದ ನೀರನ್ನ ಭೂಮಿಗೆ ಸಿಂಪಡಿಸಿದಾಗ ಬಾಡಿ ಹೋದ ಹೆಚ್ಚಿನ ಕೃಷಿ ವೈವಿಧ್ಯಗಳು ನಿಮಿರಿಕೊಳ್ಳುತ್ತದೆ. ಎಣೆಲು ಬೇಸಾಯದ ಪದ್ಧತಿ ಪ್ರಾರಂಭವಾಗುತ್ತದೆ. ಹಟ್ಟಿಗೊಬ್ಬರವನ್ನ ಗದ್ದೆಗೆ ಹಾಕಿ ಈ ರೀತಿ ಚೆಲ್ಲುತ್ತಾರೆ.
ಹಟ್ಟಿ ಗೊಬ್ಬರ ಹಾಕಿದ್ರೆ ಮಣ್ಣಿನಲ್ಲಿ ಫಲವತ್ತತೆ ಜಾಸ್ತಿಯಾಗುತ್ತದೆ. ಬೆಳಿಗ್ಗೆ ಬೇಗನೆ ಗದ್ದೆಯಲ್ಲಿ ಕೆಲಸ ಪ್ರಾರಂಭಿಸುತ್ತಾರೆ. ಎತ್ತು ಅಥವಾ ಕೋಣಗಳಿಂದ ಗದ್ದೆಯನ್ನ ಉಳಲಾಗುತ್ತದೆ. ಗೊಬ್ಬರ ಇದರೊಟ್ಟಿಗೆ ತಿರುವಿ ಹಾಕಲಾಗುತ್ತದೆ. ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ನಂತರ ಬದುಕೆತ್ತುವುದಕ್ಕೆ ಪ್ರಾರಂಭಿಸುತ್ತಾರೆ. ಬದುಕೆತ್ತಿದ್ರೆ ಬದುವಿನ ಬದಿಯಲ್ಲಿ ನೀರು ನಿಲ್ಲಿಕ್ಕೆ ಮತ್ತು ತೆನೆ ಬರಲಿಕ್ಕೆ ಪ್ರಯೋಜನವಾಗುತ್ತದೆ. ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇ ಇಹ ಪರ ಸಾಧನವು. ಖಾಲಿ ಗದ್ದೆ ಉಳುಮೆಯಾದ ನಂತರ ಸರಿ ನೀರು ಹಾಕಿ ನೀರಿಗೆ ಗದ್ದೆ ಉಳುತ್ತಾರೆ. ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ರೈತನ ಈ ಕೆಲಸಕ್ಕೆ ನೇಗಿಲೆ ಯಂತ್ರವಾಗಿದೆ. ಈಗ ಹೆಚ್ಚಿನ ಕಡೆ ಯಾಂತ್ರೀಕರಣದಿಂದಾಗಿ ಮತ್ತು ಎತ್ತು ಕೋಣಗಳನ್ನು ಸಾಕ್ಲಿಕ್ಕೆ ಕಷ್ಟವಾಗುವುದರಿಂದ ಟಿಲ್ಲರ್ ಟ್ರ್ಯಾಕ್ಟರ್ಗಳಲ್ಲಿಯೇ ಗದ್ದೆ ಉಳುಮೆ ಮಾಡುತ್ತಾರೆ. ಟಿಲ್ಲರ್ನಲ್ಲಿ ಈ ರೀತಿ ಗದ್ದೆ ಉಳುತ್ತಾರೆ. ತನ್ನಿ ಕಾರ್ಯವ ಬಿಡನೆಂದು ರಾಜ್ಯಗಳು ದಿಸಲಿ, ರಾಜ್ಯಗಳಲ್ಲಿ ಅಲ್ಲಿ ಹಾರಲಿ ಗದ್ದುಗೆ ಮುಕುಟಗಳು. ಗದ್ದೆಯನ್ನು ಸರಿಯಾಗಿ ಉಳುಮೆ ಮಾಡಿ ಹದವಾದ ನಂತರ ಗದ್ದೆಯನ್ನು ಸಮತಟ್ಟಾಗಿ ಇರಲು ಈ ರೀತಿ ಹಲಗೆ ಹಾಕುತ್ತಾರೆ. ಮುತ್ತಿಗೆ ಹಾಕಲಿ ಸೈನಿಕರಲ್ಲ, ಮುತ್ತಿಗೆ ಹಾಕಲಿ ಸೈನಿಕರಲ್ಲ, ಬಿಟ್ಟುಳುವುದನವ ಬಿಡುವುದೇ ಇಲ್ಲ. ಅಯ್ಯೋ, ಈಗ ಬೇಸಾಯ ಯಾರಿಗೆ ಬೇಕ್ರಿ? ಹಿಂದಿನ ಕಾಲದಲ್ಲಿ ಆದರೆ ಏನು ಸಮಸ್ಯೆ ಇದೆಯಾ? ಬೆಳಿಗ್ಗೆ ಎದ್ದು ಎಲ್ಲರೂ 4 ಗಂಟೆ ನಾವೆಲ್ಲ ಎದ್ದು ಹೊಲದ ಕಡೆ ಹೋಗಿ ಆಯ್ತು. ಹೊಲ ಬೇಸಾಯ ಮಾಡಬೇಕು ಅಂತ ಹೇಳಿದ್ರೆ ಜನದ ತಾಪತ್ರನೆಲ್ಲ ಎಲ್ಲರೂ ಕೆಳಗಿನ ಮನೆಯವರು ಮೇಲಿನ ಮನೆಯವರಿಗೆ, ಮೇಲಿನ ಮನೆಯವರು ಕೆಳಗಿನ ಮನೆಯವರಿಗೆ ಎಲ್ಲ ಸೇರಿಕೊಂಡು ಎಷ್ಟು ಚಂದವಾಗಿ ಬೇಸಾಯ ಮಾಡ್ತಾ ಇದ್ದೀವಿ. ಯಾವುದೇ ಸಮಸ್ಯೆನೇ ಇಲ್ಲ ನಮಗೆ. ಇನ್ನು ಕೊಯ್ಲು ಬಂತು ಅಂದರೆ ಸಾಕು, ಈ ಗದ್ದೆ ನಾನು ಕೊಯ್ತೀನಿ, ಈ ಗದ್ದೆ ನಾನು ಕೊಯ್ತೀನಿ, ಇಲ್ಲಿ ಪಾಲು ಮಾಡಿಕೊಂಡು ಪೈಪೋಟಿಯಲ್ಲಿ ಕೊಯ್ತಾ ಇದ್ರು. ಏನು ಸಮಸ್ಯೆ ಇಲ್ಲ. ಎಲ್ಲ ಕೊಯ್ದು ಬಿಟ್ಟು ಭತ್ತವನ್ನು ಎಲ್ಲ ಭತ್ತದ ವ್ಯವಸಾಯ ಮಾಡಿ ಭತ್ತವನ್ನು ಮನೆಗೆ ತರುವಂಥ ಕೆಲಸ ಇತ್ತು. ಯಾಕಂತ ಹೇಳಿದ್ರೆ ಆ ಕೊಂಡುಕೊಳ್ಳುವಂಥ ಒಂದು ನಮ್ಮಲ್ಲಿ ಭಾರಿ ಒಂದು ವ್ಯವಸ್ಥೆ ಇತ್ತು ಆ ಸಮಯದಲ್ಲಿ. ನಮ್ಮ ಕೆಲಸವನ್ನು ಅವನು ಮಾಡೋದು, ಅವನ ಮನೆಗೆ ನಾವು ಹೋಗಿ ಕೆಲಸ ಮಾಡೋದು, ನಮ್ಮ ಮನೆಯವರು ಹೋಗಿ ಅವನ ಮನೆಗೆ ಕೆಲಸ ಮಾಡೋದು, ಭಾರಿ ಒಂದು ಒಳ್ಳೆ ಪದ್ಧತಿ ಇತ್ತು. ಈ ಬೇಸಾಯ ಎಂಬುದು ಆವಾಗ ಒಂದು ಸಮಸ್ಯೆ ಅಂತ ಅನ್ನಿಸಿರಲಿಲ್ಲ. ಎಲ್ಲರೂ ಆ ಒಂದು ಏನು ಹಬ್ಬ ಹರಿದಿನ ಬರಲಿ ಎಲ್ಲರೂ ಸೇರ್ಕೊಂಡು ನಾವು ಏನು ಚಂದದಲ್ಲಿ ಇದ್ದೇವೆ. ಬಿತ್ತನೆಗಾಗಿ ಉತ್ತಮ ತಳಿಯ ಬೀಜಗಳನ್ನು ಆರಿಸಿ ಬೇರೆ ಬೇರೆ ವಿಧದ ಬೀಜಗಳಿರುತ್ತದೆ. ಕಜ್ಜೆಜಯೆ 60-60, 8-8, ಮುಕ್ತಿ, ಮಲ್ಲಿಗೆ, ಕಜೆ ಮಸ್ಕತಿ ಇಂಥ ಬೇರೆ ಬೇರೆ ರೀತಿಯ ಬೀಜಗಳಿರುತ್ತದೆ. ಉತ್ತಮ ಫಲವತ್ತತೆ ಕೊಡುವ ಬೀಜವನ್ನು ಆರಿಸಿ ಈ ರೀತಿ ಬಿತ್ತನೆ ಮಾಡುತ್ತಾರೆ. ಬಿತ್ತನೆ ಮಾಡುವ ಮೊದಲು ಬೀಜವನ್ನು 2 ದಿನ ನೀರಿನಲ್ಲಿ ಗೋಣಿಯೊಳಗೆ ಇಟ್ಟು ಲಕ್ಕಿ ಗಿಡದ ಎಲೆಯನ್ನು ಹಾಕಿ ಮೊಳಕೆ ಬರುವ ಹಾಗೆ ಮಾಡಿ, ಮೊಳಕೆ ಬಂದ ಮೇಲೆ ಸೆಗಣಿ ನೀರಿನಲ್ಲಿ ಹಾಕಿ ಈ ರೀತಿ ಗದ್ದೆಗೆ ಬೀಜ ಬಿತ್ತನೆ ಮಾಡುತ್ತಾರೆ. ಇದು ಕಾವಲು ಹಾಕುವ ಕ್ರಮ. ಬೀಜ ಬಿತ್ತನೆ ಮಾಡಿದ ನಂತರ ಸರೋಳಿ ಮರದ ಸೊಪ್ಪನ್ನು ಗೂಟಕ್ಕೆ ಕಟ್ಟಿ ಗದ್ದೆಯ ಮಧ್ಯಭಾಗಕ್ಕೆ ಕಾವಲು ಹಾಕುತ್ತಾರೆ. ಹಾಕಿ ಹಿಂದೆ ಬರದೆ ಸೀದಾ ಮುಂದೆ ಹೋಗಬೇಕು ಎಂಬ ಕ್ರಮ. ಇದನ್ನು ಯಾಕೆ ಹಾಕುವುದೆಂದರೆ ಗದ್ದೆಗೆ ಬೀಜ ಬಿತ್ತನೆ ಆಗಿದೆ ಎಂಬುದನ್ನು ಸೂಚಿಸಲು. ಈ ದಿನ ಮನೆಯಲ್ಲಿ ಪಾಯಸದ ಊಟವೂ ಮಾಡುತ್ತಾರೆ. ಕೆಲವು ಕಡೆ ಬೀಜ ಬಿತ್ತನೆ ಮಾಡುವುದಿಲ್ಲ, ನಾಟಿ ಮಾಡಿದ ಪೈರನ್ನು ನೆಡುತ್ತಾರೆ. ಸಾಲು ಸಾಲಾಗಿ ಸಸಿಯನ್ನು ನೆಡುತ್ತಾರೆ. ಈ ರೀತಿ ಇಳುವರಿ ಜಾಸ್ತಿ ಆಗುತ್ತದೆ. ಕೆಲಸವು ವೇಗವಾಗಿ ಸಾಗಲು ಸಂಧಿ ಹಾಡು ಹಾಡುತ್ತಾ ನಾಟಿ ಮಾಡುತ್ತಾರೆ.
ಇದು ಪೈರಿನ ಮೊದಲ ಹಂತ. ಬೀಜ ಬಿತ್ತನೆ ಮಾಡಿದ ನಂತರ ಮಳೆ ಗಾಳಿಗೆ ತೊಂದರೆ ಆಗದಿದ್ದರೆ ಮೊಳಕೆ ಒಡೆದು ಚಿಗುರು ಒಡೆಯಲು ಪ್ರಾರಂಭಿಸುತ್ತದೆ. ಆ ಹಸಿರಾದ ತೆನೆಯನ್ನ ನೋಡುವುದೇ ಒಂದು ಆನಂದ. ಗದ್ದೆಗೆ ನೀರು ಈ ರೀತಿ ಬಿಡುತ್ತಾರೆ. ಗದ್ದೆಯಲ್ಲಿ ನೀರು ಸದಾ ತುಂಬಿರಬೇಕು. ಕೆಲವು ದಿನಗಳ ನಂತರ ಪೈರಿನ ಎರಡನೇ ಹಂತ ಈ ರೀತಿ ಇರುತ್ತದೆ. ಹಚ್ಚ ಹಸಿರಾಗಿ ಕಂಗೊಳಿಸುತ್ತದೆ. ಇದನ್ನ ನೋಡುವುದೇ ಒಂದು ಮನಮೋಹಕ. ರಾಸಾಯನಿಕ ಗೊಬ್ಬರವನ್ನ ಗದ್ದೆಗೆ ಈ ರೀತಿ ಹಾಕುತ್ತಾರೆ. ಹಟ್ಟಿ ಗೊಬ್ಬರ ಹಾಕಿದ್ರೆ ಸಾಲದು ಅಂತ ರಾಸಾಯನಿಕ ಗೊಬ್ಬರವನ್ನ ಹಾಕುತ್ತಾರೆ. ಹಾಕಿದ್ರೆ ಇಳುವರಿ ಜಾಸ್ತಿ ಕೊಡುತ್ತದೆ. ಆಗಸ್ಟ್ ತಿಂಗಳಲ್ಲಿ ಆಟಿ ಅಮಾವಾಸ್ಯೆ ದಿನ ಬೆಳಿಗ್ಗೆ ಬೇಗ ಬಂದು ಗದ್ದೆಗೆ ಕಾಸರಕ್ಕನ ಮರದ ಕೋಲನ್ನ ತಂದು ಗದ್ದೆಯ ಮಧ್ಯಭಾಗಕ್ಕೆ ನೆಡುತ್ತಾರೆ. ತೆನೆಗೆ ರೋಗ ಬರದಂತೆ ರೋಗ ನಿರೋಧಕ ಶಕ್ತಿ ಇದೆ ಎನ್ನುತ್ತಾರೆ. ತೆನೆಗೆ ಬೂದಿ ಬಿಸಾಡುತ್ತಾರೆ. ಯಾಕಂದ್ರೆ ತೆನೆಯಲ್ಲಿ ಹುಳ ಬಿದ್ದು ಹಾಳಾಗುವುದು ಉಂಟು. ಆ ಸಂದರ್ಭದಲ್ಲಿ ತೆನೆ ರೋಗ ನಿವಾರಣೆಗೆ ಬೂದಿ ಈ ರೀತಿ ಹಾಕುತ್ತಾರೆ. ಪೈರಿನಲ್ಲಿ ತೆನೆ ಬಂದು ನಿಂತಿರುವ ದೃಶ್ಯ ನೋಡಿದಾಗ ರೈತನ ಮುಖದಲ್ಲಿ ಸಂತಸದ ಕಳೆ ಉಕ್ಕಿ ಬರುತ್ತದೆ. ಕೊಯ್ದು ತಂದು ಮನೆಯಲ್ಲಿ ಪೂಜೆ ಮಾಡಿ ತೆನೆಯನ್ನ ಮನೆಯಲ್ಲಿ ಕಟ್ಟುತ್ತಾರೆ. ಇದನ್ನ ತುಳುವಿನಲ್ಲಿ ಕುರಲು ಪಾಡಿನ ಕ್ರಮ ಅಂತಾರೆ. ಜೋರು ಮಳೆಯಿಂದಾಗಿ ಮತ್ತು ಕಾಡು ಹಂದಿ ಕಾಟದಿಂದಾಗಿ ಪೈರು ನೆಲಕಚ್ಚಿ ಮಲಗಿರುತ್ತದೆ. ಇದನ್ನು ಕಟಾವು ಮಾಡಲು ತುಂಬಾ ಕಷ್ಟವಾಗುತ್ತದೆ. ಬಂದು ತೆನೆ ತಿಂದು ನಾಶ ಮಾಡುತ್ತದೆ. ಇದನ್ನ ತಡೆಗಟ್ಟಲು ದೊಂಪ ಅಂದ್ರೆ ಕಾವಲು ಮನೆ ಹಾಗೆ ಮಾಡಿ ರಾತ್ರಿ ಇಡೀ ಡಬ್ಬಿ ಬಡಿದು ಇದರಲ್ಲಿಯೇ ರಾತ್ರಿ ಇಡೀ ಕಾವಲು ಕೂರುತ್ತಾರೆ. ಗದ್ದೆಯಲ್ಲಿ ತೆನೆಯ ಕಾಳನ್ನ ತಿನ್ನಲು ಗಿಳಿ ನವಿಲುಗಳು ಬರುತ್ತದೆ. ಇದನ್ನ ತಡೆಗಟ್ಟಲು ಈ ರೀತಿ ಬಡಿದು ಶಬ್ದ ಮಾಡಿ ನವಿಲು ಗಿಳಿಗಳನ್ನು ಓಡಿಸುತ್ತಾರೆ. ಪೈರು ಕಟಾವು ಮಾಡುವ ಕ್ರಮ ಈ ರೀತಿ ಇದೆ. ಜೂನ್ನಿಂದ ಪ್ರಾರಂಭವಾದ ಬೇಸಾಯ ಅಕ್ಟೋಬರ್ ತಿಂಗಳಲ್ಲಿ ಕಟಾವು ಮಾಡುವ ಕೆಲಸ ಪ್ರಾರಂಭಿಸುತ್ತಾರೆ.
ಮಳೆ ಬಂದರೆ ಬೈಹುಲ್ಲು ಹಾಳಾಗುತ್ತದೆ. ಭತ್ತ ಮೊಳಕೆ ಬಂದರೆ ಅಕ್ಕಿಯು ಹಾಳಾಗುತ್ತದೆ. ಕಟಾವು ಕೆಲಸಕ್ಕೆ ಜನ ಸಿಗುವುದು ತುಂಬ ಕಷ್ಟವಾಗಿದೆ. ಸಿಕ್ಕಿದ್ರೂ ಅವರು ಹೇಳಿದಷ್ಟು ವೇತನ ಕೊಡಬೇಕಾಗುತ್ತದೆ. ಒಟ್ಟಾರೆ ರೈತ ಕಷ್ಟ ನಷ್ಟದಲ್ಲಿ ಹೋರಾಟ ನಡೆಸುತ್ತಾನೆ. ಇದು ತೆನೆಯ ಕಾಳನ್ನು ಬೇರ್ಪಡಿಸುವ ಸಾಧನ. ತುಳುವಿನಲ್ಲಿ ಪಡಿಮಂಚವು ಅಂತಾರೆ. ಪೈರನ್ನು ಇದಕ್ಕೆ ಬಡಿದು ಭತ್ತವನ್ನ ಬೇರ್ಪಡಿಸುತ್ತಾರೆ. ಜೊತೆಗೆ ಬೈಹುಲ್ಲನ್ನು ಅಚ್ಚುಕಟ್ಟಾಗಿ ರಾಶಿ ಹಾಕುತ್ತಾರೆ. ಹುಲ್ಲಿನ ಮೂಟೆ ಕ್ರಮ ಪ್ರಕಾರವಾಗಿ ಜೋಡಿಸಿ ಮಳೆ ನೀರು ಇಳಿಯುವ ಹಾಗೆ ಮಾಡುತ್ತಾರೆ. ಹುಲ್ಲು ಹಾಳಾಗದಂತೆ ಮಾಡಲು ಈ ಕ್ರಮವನ್ನು ಉಪಯೋಗಿಸುತ್ತಾರೆ. ಭತ್ತದ ರಾಶಿ ಈ ಸಾಧನದ ಮೇಲೆ ಬಂದರೆ ತೆಂಗಿನಕಾಯಿ ಒಡೆದು ಒಳ್ಳೆಯ ಬೆಳೆ ಬಂದಿದೆ ಅಂತ ಸಂಭ್ರಮಿಸುತ್ತಾರೆ. ಈಗಿನ ಪರಿಸ್ಥಿತಿ ಕೆಟ್ಟೋಯ್ತು. ಅಂದ್ರೆ ಪರಿಸ್ಥಿತಿ ಕೆಟ್ಟೋಯ್ತು ಅಂತ ನಾವು ಹೇಳಲಿಕ್ಕೆ ಆಗಲ್ಲ. ಯಾಕೆಂತ ಹೇಳಿದ್ರೆ ನಮ್ಮ ಈಗ ಉಸಿರಿದೆ, ನಾವು ಬೇಸಾಯ ಮಾಡ್ತೀವಿ. ಇನ್ನು ನಮ್ಮ ಮಕ್ಕಳು ಮಾಡ್ತಾರಾ ಬಿಡ್ತಾರಾ ಗೊತ್ತಿಲ್ಲ. ಆದ್ರೂ ಬೇಸಾಯ ನಾವು ಬಿಡಲ್ಲ. ನಾವು ಕಷ್ಟ ಬಂದಷ್ಟು ದಿನ ಮಾಡ್ತೀವಿ. ಅದರಿಂದಾಗಿ ಈ ಬೇಸಾಯದ ಉಸಿರು ನಮ್ಮಂಥ ಹಿಂದಿನವರು ಇದರಿಂದಾಗಿ ಈಗಲೂ ಏನೋ ನಾವು ಒಂದು ಬೇಸಾಯ ಗದ್ದೆ ಬೇಸಾಯ ಮಾಡ್ತೇವೆ ಅಂತ ಹೇಳಿದನ್ನು ಉಳಿಸಿಕೊಂಡು ಬಂದಿದ್ದೀವಿ. ಮುಂದಿನದಲ್ಲಿ ನಡಿಬೇಕು ಅಂತ ನಮಗೆ ಭಾರಿ ಇಷ್ಟ ಇದೆ. ಆದರೆ ನಮ್ಮ ಮಕ್ಕಳು ಕೇಳ್ತಾವ. ಈಗ ಎಲ್ಲರೂ ಹೇಳೋದು, ನಿನ್ನ ಮಗ ಏನು ಇಂಜಿನಿಯರ್ ಮಾಡಿದಾನೋ? ಮಾಡಲಿಲ್ಲ. ಏನು ಮಾರ, ನೀನು ಬೇಸಾಯ ಮಾಡಿ ನಮ್ಮ ಮಕ್ಕಳನ್ನು ಮಣ್ಣಲ್ಲೇ ಒದ್ದಾಕಿ ಬಿಡ್ತೇನೆ ನೀನು ಇನ್ನು ಮುಂದೇನು, ನೀನು ಹಾಗೆಲ್ಲ ಮಾಡಿದ್ರೆ ಆಗೋದಿಲ್ಲ ಅಂತ. ಅದೆಲ್ಲ ಸರಿಯಪ್ಪ. ಆದರೆ ಹಿಂದಿನ ಕಾಲದಿಂದ ಬಂದಂಥ ಪದ್ಧತಿ ನಮ್ಮದು, ಅದನ್ನು ಬಿಟ್ಟು ಬಿಡ್ಲಿಕ್ಕೆ ಆಗ್ತದಲ್ಲ. ನಮ್ಮ ಹತ್ರ ಭೂಮಿ ಇದೆ, ಭೂಮಿಗೆ ಸಂಬಂಧಪಟ್ಟಂಥ ಒಂದಷ್ಟು ದೈವ ಇದೆ, ಆ ದೇವರು ಇದೆ, ಅದನ್ನೆಲ್ಲ ನಂಬಿಕೊಂಡು ಬಂದಿದ್ದು. ಭತ್ತವನ್ನ ಕೈತಟ್ಟೆಯಿಂದ ಈ ರೀತಿ ಹಾರಿಸುತ್ತಾರೆ. ಭತ್ತದಲ್ಲಿರುವ ಕಲ್ಲು, ಮಣ್ಣು, ತೆನೆ ಇಲ್ಲದ ಭತ್ತ, ಇದನ್ನ ಬೇರ್ಪಡಿಸಲು ಭತ್ತವನ್ನ ಈ ರೀತಿ ಹಾರಿಸುತ್ತಾರೆ. ಭತ್ತವನ್ನ ಸರಿಯಾಗಿ ಒಣಗಿಸಿ ಅಕ್ಕಿ ಮಾಡಲು ಅಕ್ಕಿ ಮಿಲ್ಲಿಗೆ ಕೊಂಡು ಹೋಗುತ್ತಾರೆ. ಇಷ್ಟೆಲ್ಲ ಕಷ್ಟ ಇರುವ ವ್ಯವಸಾಯದ ಬಗ್ಗೆ ರೈತರನ್ನ ಮಾತಾಡಿಸಿದಾಗ ಅವರು ತಮ್ಮ ಅಭಿಪ್ರಾಯವನ್ನ ಈ ರೀತಿ ವ್ಯಕ್ತಪಡಿಸಿದ್ದಾರೆ. ಸಾಗೋಲಿ ಏರೆಗಲ ಬಿಡ್ತಿ ಮುಂಜಿ ಜನ ಎಂತ ಹಿಕ್ಕುಜ ಇಂಚಿದ ನೇರ್ದಾಲ ಬಂಗ ಪೂರಲ ಬಂಗನಿ ಇತ್ತದ ಕಾಲೋಡು ಒಂದು ತುಂಬು ಪೂರಾ ಸಾಗಲಿ ಹೊರಿಯಾಗಿ 7 ಎಣ್ಮ ಎಕರೆ ಜಾಗ ಇತ್ತು ಪೂರಾ ಸಾಗಲಿ ಮಲ್ಪಿದ್ದೀರಿ ಇತ್ತ ನೆರಮನೆ ಅನೇಕ ಬಿಡ್ತಿ ದಯನಂದ ಜನ ಎಲ್ಲ ದಿಕ್ಕುಜಿ ಇಂಚಿರ್ದು ನೀರ್ದಲ ಬಂಗ ಅಂಚಾರಿ ಪುನಗ ಭಾರಿ ಬಂಗ ಬಿಡ್ತು ಭಾರಿ ಬಂಗ ಕೊಂಚಿ ಇಸಾಯಂಚನ ಗೊತ್ತುಂಡಿ ದುಂಬು ಮಾತ ಕಂಡೋಡು ದತ್ತದು ಭಾರಿ ಸೋಕು ಎರಟು ದತ್ತದು ಕಂಡ ಪಡಿ ಮಲ್ಪಿದ್ದೀರಿ
ಇತ್ತೆ ಎರು ಬೋರಿಲ್ಲ ಇಜ್ಜಿ ಎರಡಲ ಟಿಲ್ಲರ್ ಟ್ರ್ಯಾಕ್ಟರ್ ಓಲುಂಡುಂದೆ ನಾಡ್ನ ಇತ್ತದಾಗಲಿ ಇಸ ಇಂಚಿನ ಮಾಡ್ನ ಇತ್ತದ ಜವಾನಿಯರಿಗೆ ಬಗ್ಗುಜಿ ದುಂಬುದಾಗಲಿ ಅಂಚಾತು ದುಂಬುದಾಗಲಿ ನಾರು ಎರ್ಲು ರಾಡು ಮೂಜಿ ಜಾತೆ ಎರು ಬೋರಿ ಮಲ್ತೇರು ಕಂಡ ಸಾಗೋಲಿ ಮಲ್ತೇರು ಪೂರ ವ್ಯವಸ್ಥೆ ಆವಣು పొడికి ಒಂಜಿ ಮುಜಿ ಮುಸಾಲು పొడికి ದತ್ತೇರು ಗೊಬ್ಬರ ಬಾಡಿಯರು ಕೂಡ ಒಂಜಿ 2 ಸಾಲು ಮಲ್ತೇರು ಫಲಾಯಿ ಬಾಡಿಯರು ಕೂಡ ಒಂಜಿ ಉರದೆತ್ತೇರು ಐದಕ್ಕ ಮುಟ್ರಾಣಿ ಜೇಲಡ 10 ಜತೆಯರು ಮಲ್ತೇರು ಮುಟ್ಟಿಯರು ಇತ್ತದಾಗಲೇ ಗಂಚಾತು ಟಿಲ್ಲರ್ ಬತ್ತ ನಾನಿಗಾನಿ ದತ್ತೇರು ಬಿತ್ತೇರು ಹೋಂಡಿ ಆಯ್ತು ನೀರು ಉತ್ತನೆ ಇಜ್ಜಿ ಒಂಜ ಆತ ಫಾಜಿರು ಬತ್ತನೆ ಐನ ದೆಪ್ಪಲ್ಯ ಇಲ್ಲದಾಗಲೇ ಗೌಲ ಬಾಗ್ಲಿ ಐನ ದೆಪ್ಪಜಿ ಅಂಚ ಮಾತ ಸಂಗಾತಿ ಆತ ತುಳುನಾಡಿನ ಭತ್ತ ಬೇಸಾಯ ಪದ್ಧತಿಯನ್ನು ಎಣೇಲು, ಸುಗ್ಗಿ, ಕೊಳಕೆ ಬೇಸಾಯವೆಂಬ 3 ಪ್ರಕಾರಗಳಲ್ಲಿ ವರ್ಗೀಕರಿಸಲಾಗುತ್ತದೆ. ಆ 3 ಪ್ರಕಾರಗಳು ಕ್ರಮವಾಗಿ ನಡೆಯುವುದರಿಂದ ಪ್ರತಿಯೊಂದು ಬೆಳೆಗೂ ಅದರದೇ ಆದ ಪ್ರಾಮುಖ್ಯತೆ ಇದೆ. ಕೆಲವರು ಗದ್ದೆಗಳಲ್ಲಿ ವ್ಯವಸಾಯ ಮಾಡುವುದನ್ನು ಬಿಟ್ಟು ವಾಣಿಜ್ಯ ಬೆಳೆಯಾದ ಅಡಿಕೆ, ತೆಂಗು, ರಬ್ಬರ್ ನೆಡ್ತಾರೆ. ಇದರಿಂದ ಲಾಭವಾಗಬಹುದು. ಆದರೆ ನಮಗೆ ತಿನ್ನಲು ಮಾತ್ರ ಆಹಾರವೇ ಬೇಕು. ಕೆಲಸಕ್ಕೆ ಆಳುಗಳ ಕೊರತೆ ಇರುವ ಕಾರಣ ಈಗ ಮೆಷಿನ್ನಲ್ಲಿ ಕಟಾವು ಕೆಲಸ ಮಾಡ್ತಾರೆ. ಮನುಷ್ಯ ಮಾಡುವ ಕೆಲಸ 1 ಎಕರೆಗೆ 25 ಆಳುಗಳು ಬೇಕಾಗ್ತಾರೆ. ಆದರೆ ಮೆಷಿನ್ನಲ್ಲಿ 1 ಎಕರೆ ಕೇವಲ 1 ಗಂಟೆಯಲ್ಲಿ ಕಟಾವು ಮಾಡುತ್ತದೆ. ಬೈಹುಲ್ಲನ್ನ ಗದ್ದೆಯಲ್ಲಿಯೇ ಬಿಡುತ್ತದೆ. ಭತ್ತವನ್ನ ಬೇರ್ಪಡಿಸಿ ಅದರ ಕಟಾರದಲ್ಲಿ ಶೇಖರಿಸಿ ಇಡ್ತದೆ. ಅರ್ಧ ಗಂಟೆಯಾದ ನಂತರ ಒಮ್ಮೆಲೆ ಭತ್ತವನ್ನ ಹೊರಹಾಕುತ್ತದೆ. ಆದರೆ ಮನುಷ್ಯ ಮಾಡುವ ಕೆಲಸದಷ್ಟು ಅಚ್ಚುಕಟ್ಟಾಗಿ ಇರೋದಿಲ್ಲ. ಜಾಗತೀಕರಣದ ಪ್ರಸ್ತುತ ದಿನಗಳಲ್ಲಿ ಕೃಷಿ ಎಂಬುದು ಕಡಿಮೆಯಾಗುತ್ತಿದೆ. ಜನಸಂಖ್ಯೆ ಜಾಸ್ತಿಯಾಗುತ್ತಿದ್ದು ಮುಂದೊಂದು ದಿನ ಆಹಾರದ ಅಭಾವ ಖಂಡಿತ ಉಂಟಾಗುತ್ತದೆ. ಭತ್ತ ಹೊರತುಪಡಿಸಿ ಸಿಗುವ ಬೈಹುಲ್ಲಿನಲ್ಲೇ ಹಣಕಾಸು ಹೊಂದಾಣಿಕೆ ಮಾಡಬೇಕಾದ ಸ್ಥಿತಿ. ಹಾಕಿದ ಬಂಡವಾಳ ಹುಟ್ಟೋದಿಲ್ಲ, ಶ್ರಮವಂತೂ ವ್ಯರ್ಥವಾಗಿ ಹೋಗುತ್ತೆ ಅನ್ನುತ್ತಾರೆ ಕೃಷಿಕರು. ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಎಂಬ ನಾಣ್ಣುಡಿ ಇದೆ. ಕೃಷಿ ಬೆಳೆಸಿ ದೇಶ ಉಳಿಸಿ. ಗೋಮಾತರಂ ಎನ್ನುವ ಮಾತಿದೆ. ಮಗು ತಾಯಿ ಎದೆ ಹಾಲನ್ನ 1-2 ವರ್ಷ ಕುಡಿಯಬಹುದು. ಆದರೆ ಜೀವನ ಪರ್ಯಂತ ನಮ್ಮನ್ನ ಹಾಲಿತ್ತು ಪೋಷಿಸುವುದರಿಂದಲೇ ಗೋ ವಿಶ್ವಮಾತೆ. ಹಿಂದಿನ ಕಾಲದಲ್ಲಿ ದನಗಳಿಗೆ ಮೇಯಲು ಹುಲುಸಾದ ಹುಲ್ಲುಗಾವಲುಗಳು, ಅರಣ್ಯ ಪ್ರದೇಶಗಳು, ಸರ್ಕಾರದಿಂದ ಕೊಡಮಾಡಿದ ಗೋಮೂಲಗಳು ಇದ್ವು. ಆಧುನಿಕತೆಯ ನಾಗಾಲೋಟದಲ್ಲಿ ಕಾಡುಗಳು ಕಾಂಕ್ರೀಟ್ ಕಾಡುಗಳಾಗಿ, ಗೋಮೂಲಗಳು ಒತ್ತುವರಿಯಾಗಿ ಉಳ್ಳವರ ಸೊತ್ತುಗಳಾಗಿದೆ. ಪಾಪ, ದನಗಳು ಮೇಯುವುದೆಲ್ಲಿ? ಕೃಷಿಕರು ಅನಿವಾರ್ಯವಾಗಿ ವರ್ಷದಲ್ಲಿ ಒಂದೇ ಬೆಳೆ ಬೆಳೆಯುವ ಈ ಬೆಟ್ಟು ಗದ್ದೆಗಳಲ್ಲಿ 6 ತಿಂಗಳು ಜಾನುವಾರುಗಳಿಗೆ ಮೇಯಲು ಪ್ರಯೋಜನವಾಗುತ್ತದೆ. ಇದರಿಂದ ಲಾಭವೂ ಇದೆ. ಗೋವುಗಳ ಸೆಗಣಿ ಮೂತ್ರಗಳು ಬಿದ್ದು ಮುಂದಿನ ಬೆಳೆಗೆ ಗದ್ದೆಯಲ್ಲಿ ಫಲವತ್ತತೆಯನ್ನು ಉಳಿಸಿಕೊಳ್ಳುತ್ತದೆ. ಗೋವಿನ ಸರ್ವಾಂಗಗಳಲ್ಲಿ ದೇವತಾ ಸಾನ್ನಿಧ್ಯವಿದೆ ಎಂಬುದು ಆಸ್ತಿಕರ ನಂಬಿಕೆ. ನಮ್ಮ ಮುಂದಿನ ಪೀಳಿಗೆಯಲ್ಲಿ ಹಾಲು ಎಲ್ಲಿ ಸಿಗುತ್ತದೆ ಅಂದ್ರೆ ನಂದಿನಿ ಪ್ಯಾಕೆಟ್ನಲ್ಲಿ ಎಂಬ ಕಾಲ ಬರಬಹುದು. ಯಾರೂ ಅರಿಯದ ನೇಗಿಲ್ಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನು. ಕೆಲವರು ಕೋಣಗಳನ್ನ ಬಳಸಿ ಗದ್ದೆಯನ್ನ ಉಳ್ತಾರೆ. ಕೋಣವನ್ನ ಸಾಕುವುದು ವಿರಳ. ಯಾಕಂದ್ರೆ ಅವುಗಳ ಆರೈಕೆ ತುಂಬಾ ಕಷ್ಟ. ಅವುಗಳಿಗೆ ಆಹಾರವೂ ಜಾಸ್ತಿ ಬೇಕು. ಒಂದು ಕಾಲದಲ್ಲಿ ಕೋಣಗಳನ್ನ ಸಾಕುವವರಿಗೆ ತುಂಬಾ ಗೌರವವಿತ್ತು.
ಕೃಷಿಕರು ಕೂಲಿ ಆಳುಗಳ ಸಮಸ್ಯೆಯಿಂದಾಗಿ ತತ್ತರಿಸಿ ಹೋಗಿದ್ದಾರೆ. ಕೃಷಿಯಲ್ಲಿ ಯಂತ್ರೋಪಕರಣಗಳ ಅಳವಡಿಕೆ ಹೆಚ್ಚಾಗಬೇಕು. ಇಲಾಖೆಯಿಂದ ಸಬ್ಸಿಡಿ ದರದಲ್ಲಿ ದೊರಕುವ ಕೃಷಿ ಪರಿಕರಗಳನ್ನು ಉಪಯೋಗಿಸಿ ವೈಜ್ಞಾನಿಕ ಕೃಷಿಗೆ ಮುಂದಾದರೆ ಈಗ ಎದುರಿಸುತ್ತಿರುವ ಸಮಸ್ಯೆಗಳನ್ನು ಸಮರ್ಪಕವಾಗಿ ನಿಭಾಯಿಸಬಹುದು. ಸ್ವಾತಂತ್ರ್ಯಾನಂತರ ಬೆಳೆದ ಅಗಾಧವಾದ ಭಾರತದ ಜನಸಂಖ್ಯೆ ಒಂದು ಹೊತ್ತಿನ ಊಟಕ್ಕೂ ಗತಿ ಇಲ್ಲದಂತಹ ಸ್ಥಿತಿ ಆದಾಗ ಕೃಷಿ, ಶಿಕ್ಷಣ ಮತ್ತು ಸಂಶೋಧನಾ ಕ್ಷೇತ್ರದಲ್ಲಿ ಮೈಲಿಗಲ್ಲೊಂದನ್ನು ನಿರ್ಮಿಸಲಾಯಿತು. ತತ್ಫಲವಾಗಿ ಬಂದುದೇ ಹಸಿರು ಕ್ರಾಂತಿ. ಈ ಮೂಲಕ ದೇಶದ ದವಸ ಧಾನ್ಯಗಳ ಉತ್ಪಾದನೆ ಸ್ವಯಂ ನಿರ್ಭರತೆಯ ಮಟ್ಟಕ್ಕೆ ತಲುಪಿದ್ದೇ ಅಲ್ಲದೆ ಆಹಾರೋತ್ಪನ್ನಗಳ ರಫ್ತಿಗೂ ದಾರಿಯಾಯಿತು. ಕೈಗಾರಿಕೆ ಮತ್ತು ತಾಂತ್ರಿಕ ಅಭಿವೃದ್ಧಿಯ ವೇಗ ಕೃಷಿಯ ಬೆಳವಣಿಗೆಯ ವೇಗವನ್ನು ಮೀರಿದ್ದರಿಂದ ದವಸ ಧಾನ್ಯಗಳ ಉತ್ಪಾದನೆಯ ವೇಗ ಕುಂಠಿತಗೊಂಡಿತು. ವಾಣಿಜ್ಯ ಉದ್ದೇಶಿತ ಕೃಷಿ ಉತ್ಪಾದನೆಯಲ್ಲಿ ಏರಿಕೆಯಾಯಿತು. ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇ ಇಹ ಪರ ಸಾಧನವೋ. ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಗದ್ದೆ ಉಳುವುದು, ಈ ರೀತಿ ಹಲಗೆ ಹಾಕುವುದು, ಔಷಧಿ ಸಿಂಪಡಿಸುವುದು, ಜೊತೆಗೆ ಮಳೆ ನೀರಿನ ಲಭ್ಯತೆ ಸಮಯಕ್ಕೆ ಸರಿಯಾಗಿ ನಡೆದರೆ ಬೇಸಾಯದಲ್ಲಿ ಉತ್ತಮ ಫಲ ನಿರೀಕ್ಷಿಸಬಹುದು. ವ್ಯವಸಾಯ ಕ್ಷೇತ್ರದ ಈ ಬೆಳವಣಿಗೆ ನಿರಂತರ ಏರುತ್ತಲೇ ಇದ್ದರೂ ಬೆಳವಣಿಗೆಯ ಪ್ರಗತಿ ನಿರೀಕ್ಷೆಯ ಮಟ್ಟ ಮುಟ್ಟಲಿಲ್ಲ. ಪ್ರಸ್ತುತ ಕಳೆದ ಹಲವು ದಶಕಗಳಿಂದ ಕೃಷಿ ಆಧಾರಿತ ಅಭಿವೃದ್ಧಿ ಮತ್ತು ದೇಶದ ಸಕಲ ಗೃಹ ಉತ್ಪನ್ನಕ್ಕೆ ಕೃಷಿಯ ಕೊಡುಗೆಯ ಪ್ರಮಾಣ ಇಳಿಮುಖವಾಗುತ್ತಾ ಬಂದಿದೆ. ಸುಗ್ಗಿ ಬೇಸಾಯದಲ್ಲಿ ಬದುವಿಗೆ ಮಣ್ಣು ಇಡುತ್ತಾರೆ. ಬದುವಿನಲ್ಲಿ ಹುಲ್ಲು ಬರುತ್ತದೆ. ಇದನ್ನ ತಡೆಗಟ್ಟಲು ಮತ್ತು ನೀರು ನಿಲ್ಲಲು ಬದುವಿಗೆ ಮಣ್ಣು ಹಾಕಿ ಬದು ಗಟ್ಟಿ ಮಾಡುತ್ತಾರೆ. ರೈತ ಕೆಲಸದಲ್ಲಿ ಉದಾಸೀನ ತೋರದೆ ಆಸಕ್ತಿಯಿಂದ ದುಡಿಯುತ್ತಾನೆ. ಸುಗ್ಗಿ ಬೇಸಾಯ ಡಿಸೆಂಬರ್ನಲ್ಲಿ ಪ್ರಾರಂಭಿಸುತ್ತಾರೆ. ರೈತನ ಬೇಸಾಯದ ನಡಿಗೆಯು ತನ್ನ ವೇಗ, ಕ್ರಿಯಾಶೀಲತೆಯನ್ನ ಪಡೆದುಕೊಳ್ಳುತ್ತದೆ. ಬಹುಶಃ ಇದೊಂದು ಸಹಜ ಬೆಳವಣಿಗೆ ಎನಿಸಿದರೂ ಪ್ರಾಯೋಗಿಕ ಹಿನ್ನೆಲೆಯಲ್ಲಿ ಕೆಲ ಬದಲಾವಣೆಗಳನ್ನು ಖಂಡಿತ ನಿರೀಕ್ಷಿಸಬಹುದು. 1 ಎಕರೆಗೆ ಕನಿಷ್ಠ 6 ರಿಂದ 7 ಕ್ವಿಂಟಾಲ್ ಭತ್ತ ಆದರೆ ಮಾಡಿದ ಕೆಲಸಕ್ಕೆ ಸಾರ್ಥಕತೆ ಸಿಗುತ್ತದೆ. ಜಲ ಸಂಪನ್ಮೂಲ ನಿರ್ವಹಣೆಗೆ ಪ್ರಸ್ತುತ ಕೃಷಿ ಶಿಕ್ಷಣ ಪದ್ಧತಿಯಲ್ಲಿ ಪ್ರಾಮುಖ್ಯತೆ ಪಡೆದಿಲ್ಲ. ಏರುಪೇರಿನ ಮುಂಗಾರು, ಹಿಂಗಾರುಗಳು, ಇಳಿಮುಖವಾಗುತ್ತಿರುವ ಜಲಸಂಪನ್ಮೂಲಗಳು, ಬಿಗಡಾಯಿಸುತ್ತಿರುವ ಮಣ್ಣಿನ ಸಾರಸತ್ವ ಮುಂತಾದವುಗಳ ಹಿನ್ನೆಲೆಯಲ್ಲಿ ಜಲಸಂಪನ್ಮೂಲಗಳ ಸಮರ್ಪಕ ಬಳಕೆಯನ್ನು ತಿಳಿಸಿಕೊಡುವ ಶಿಕ್ಷಣಕ್ಕೆ ಒತ್ತು ನೀಡಬೇಕಾಗಿದೆ. ಇನ್ನು ಕೃಷಿ ಶಿಕ್ಷಿತ ಗ್ರಾಮೀಣ ರೈತಾಪಿ ಯುವಕರು ಸರ್ಕಾರಿ ಹುದ್ದೆಗಳಿಗೆ ಒಲವು ತೋರದೆ ತಾವು ಕಲಿತ ಸುಧಾರಿತ ಕೃಷಿ ಶಿಕ್ಷಣವನ್ನು ಕಾರ್ಯರೂಪಕ್ಕೆ ಇಳಿಸಲು ಬೇಕಾದ ಸಕಲ ಸವಲತ್ತುಗಳನ್ನು ನೀಡುವತ್ತ ಸರ್ಕಾರ ಗಮನ ಹರಿಸಬೇಕು. ವ್ಯವಸಾಯದಲ್ಲಿ ಅತಿ ಕಷ್ಟದ ಕೆಲಸ ಅಂದರೆ ಇದೆ, ಪೈರು ಕೊಯ್ಯುವುದು.
ಬಿಸಿಲ ತಾಪವನ್ನ ತಾಳಲಾರದೆ ಗದ್ದೆಯಲ್ಲಿ ಕಷ್ಟಪಟ್ಟು ದುಡಿಯುತ್ತಾರೆ. ಗದ್ದೆಯನ್ನು 4 ರೀತಿ ಉಳುಮೆ ಮಾಡುತ್ತಾರೆ. ಒಂದು, ಈ ರೀತಿ ಎತ್ತುಗಳಿಂದ, ಮತ್ತೆ ಕೋಣಗಳಿಂದ, ಟಿಲ್ಲರ್ನಿಂದ ಹಾಗೂ ಟ್ರ್ಯಾಕ್ಟರ್ನಿಂದ ಗದ್ದೆ ಉಳುತ್ತಾರೆ. ಆಹಾರ ಉತ್ಪನ್ನಗಳಿಗೆ ಸಂರಕ್ಷಣೆ ಮತ್ತು ವಿತರಣಾ ವ್ಯವಸ್ಥೆಗಳ ಬಗ್ಗೆ ಸುಧಾರಿತ ಶಿಕ್ಷಣ ಒಂದು ಅವಶ್ಯಕತೆಯಾದರೆ, ತಾಂತ್ರಿಕತೆಯ ಸಕಾಲೀಕರಣ ಮತ್ತು ಆಧುನೀಕರಣದ ದಿಶೆಯಲ್ಲಿ ಸಾಮಾನ್ಯ ರೈತರಲ್ಲಿ ಅರಿವು ಮೂಡಿಸುತ್ತದೆ. ಕೃಷಿ ವಿಸ್ತರಣಾ ವ್ಯವಸ್ಥೆಯನ್ನ ಸದೃಢಗೊಳಿಸಿ ಸಾಮಾಜಿಕ ಕೃಷಿಶಾಸ್ತ್ರಕ್ಕೆ ಶಿಕ್ಷಣದಲ್ಲಿ ಒತ್ತು ನೀಡುವುದು ಅನಿವಾರ್ಯವೆಂದು ಪರಿಗಣಿಸಲಾಗಿದೆ. ಜಾನುವಾರುಗಳ ಸಗಣಿ ಮೂತ್ರಕ್ಕೆ ತರಗಲೆ ಅಥವಾ ಸೊಪ್ಪನ್ನ ಹಾಕಿ ಹಟ್ಟಿ ಗೊಬ್ಬರವನ್ನ ತಯಾರಿಸ್ತಾರೆ. ಗದ್ದೆ ಉಳುವ ಮೊದಲೇ ಹಟ್ಟಿ ಗೊಬ್ಬರವನ್ನ ಗದ್ದೆಗೆ ಹಾಕ್ತಾರೆ. ಇದನ್ನ ಚೆಲ್ಲಿದ ನಂತರ ಗದ್ದೆಯನ್ನ ಉಳುತ್ತಾರೆ. ಇದರೊಂದಿಗೆ ಬೆರೆತು ಹೊಂದಿಕೊಳ್ಳುತ್ತದೆ. ಮಣ್ಣಿನಲ್ಲಿ ಫಲವತ್ತತೆ ಜಾಸ್ತಿಯಾಗುತ್ತದೆ. ಟ್ರ್ಯಾಕ್ಟರ್ನಲ್ಲಿ ಗದ್ದೆ ಉಳುಮೆ ಮಾಡುವುದರಿಂದ ಮಣ್ಣು ಜಾಸ್ತಿ ಅಗೆಯುತ್ತದೆ. ಕೆಲಸ ವೇಗವಾಗಿ ಸಾಗುತ್ತದೆ. ಹಿಂದಿನ ಬದಿಯಲ್ಲಿ ದೊಡ್ಡ ಕತ್ತಿ ಇರುತ್ತದೆ. ಇದು ಮಣ್ಣನ್ನ ಅಗೆಯುತ್ತದೆ. ಇದು ಸಣ್ಣ ಗದ್ದೆಗೆ ಅನ್ವಯಿಸುವುದಿಲ್ಲ. ದೊಡ್ಡ ಗದ್ದೆಗಳಿಗೆ ಮಾತ್ರ ಇದರ ಪ್ರಯೋಜನ. ಇದರ ಚಕ್ರದಿಂದಲೂ ಮಣ್ಣನ್ನ ಅಗೆಯುತ್ತಾರೆ. ಇದು ಗಂಟೆಗೆ 1 ಎಕರೆಗಿಂತಲೂ ಜಾಸ್ತಿ ಉಳುಮೆ ಮಾಡುತ್ತದೆ. ಬಿತ್ತನೆ ಮಾಡಿ 1 ತಿಂಗಳ ತನಕ ಜೋರು ಗಾಳಿ ಮಳೆ ಬಂದ್ರೆ ಬಿತ್ತನೆ ಮಾಡಿದ ಬೀಜ ಎಲ್ಲ ಕೊಚ್ಚಿ ಹೋಗುತ್ತದೆ. ಆಗ ಪೈರು ಅಷ್ಟೊಂದು ಒಳ್ಳೆಯದಾಗಿ ಬರುವುದಿಲ್ಲ. ಬೆಳೆ ಕಡಿಮೆ ಬರುತ್ತೆ. ಗದ್ದೆಯ ಬದು ಕೂಡ ಹಾಳಾಗುತ್ತದೆ. ನದಿಯ ನೀರು ಜಾಸ್ತಿಯಾಗಿ ಗದ್ದೆಗೆ ಹೋಗುವುದು ಉಂಟು. ಮಳೆ ಇಲ್ಲದಿದ್ದರೂ ಕಷ್ಟ, ಮಳೆ ಜಾಸ್ತಿಯಾದರೂ ಕಷ್ಟ. ಒಟ್ಟಾರೆ ವ್ಯವಸಾಯ ಪ್ರಕೃತಿಗೆ ಹೊಂದಿಕೊಂಡು ಸಮಪಾಲು ಆಗಿದ್ರೆ ಮಾತ್ರ ಒಳ್ಳೆಯ ಬೆಳೆ ಬರಬಹುದು. ಮೆಷಿನ್ನಲ್ಲಿ ನಾಟಿ ಮಾಡಿದ ಪೈರನ್ನ ನೆಡುತ್ತಾರೆ. ಇದು ಚಿಕ್ಕ ಗದ್ದೆಗಳಿಗೆ ಅನ್ವಯವಾಗುವುದಿಲ್ಲ. ಸಾಲಾಗಿ ಒಂದೇ ರೀತಿ ನೆಡುತ್ತಾ ಹೋಗುತ್ತದೆ. 1 ಎಕರೆ ಜಾಗವನ್ನ 1 ಗಂಟೆಯಲ್ಲಿ ಕೆಲಸ ಮುಗಿಸುತ್ತದೆ. ಈಗ ಹೆಚ್ಚಾಗಿ ಯಂತ್ರಗಳಿಂದಲೇ ವ್ಯವಸಾಯದ ಕೆಲಸವನ್ನ ಮುಗಿಸ್ತಾರೆ. ಕಾರಣ ಆಳುಗಳ ಕೊರತೆ. ಹಿಂದಿನ ಕಾಲದಲ್ಲಿ ಹುಡುಗ ಮದುವೆಯಾಗುವುದಾದ್ರೆ ಅವನ ಮನೆಯಲ್ಲಿ ವ್ಯವಸಾಯ ಇದೆಯಾ, ಎತ್ತು ಕೋಣಗಳು ಇದೆಯಾ, ಎಷ್ಟು ಆಸ್ತಿ ಇದೆ ಎಂದು ಕೇಳ್ತಾ ಇದ್ರು. ಅವನಿಗೆ ಗೌರವವಿತ್ತು. ಹಿಂದಿನ ಕಾಲಕ್ಕೂ ಇಂದಿನ ಕಾಲಕ್ಕೂ ಅಜರಾಮರವಾದ ವ್ಯತ್ಯಾಸವಿದೆ. ಅಕ್ಕಿ ಮಿಲ್ಲಿನಲ್ಲಿ ಭತ್ತದಿಂದ ಅಕ್ಕಿಯನ್ನ ಬೇರ್ಪಡಿಸುವ ಕಾರ್ಯ ಈ ರೀತಿ ಇದೆ. ಭತ್ತವನ್ನ ದೊಡ್ಡ ಕಟಾರದಲ್ಲಿ ಬೇಯಿಸಿ ಒಣಗಿದ ಭತ್ತದಿಂದ ಕುಚ್ಚಲಕ್ಕಿ ತಯಾರಿಸುತ್ತಾರೆ. ಬೇಯಿಸದೆ ಖಾಲಿ ಒಣಗಿಸಿದ ಭತ್ತದಿಂದ ಬೆಳ್ತಿಗೆ ಅಕ್ಕಿ ತಯಾರಿಸುತ್ತಾರೆ. ಈಗ ಹಲ್ಲರ್ನಿಂದ ಅಕ್ಕಿಯನ್ನ ಈ ರೀತಿ ಬೇರ್ಪಡಿಸುತ್ತಾರೆ. ಹಿಂದೆ ಎಲ್ಲ ಒಣಕೆಯಿಂದ ಕುಟ್ಟಿ ಅಕ್ಕಿ ಮಾಡುತ್ತಿದ್ದರು. ಆದರೆ ಈಗ ಇದು ಯಾಂತ್ರೀಕರಣದ ಪ್ರಗತಿಯಾಗಿದೆ.
ಜಗತ್ತಿನ ಎಷ್ಟೋ ಕಡೆ ಇವತ್ತಿಗೂ ಒಂದು ಹೊತ್ತು ಊಟಕ್ಕೂ ಗತಿ ಇಲ್ಲದೆ ಎಷ್ಟೋ ಜನ ನರಳುತ್ತಿದ್ದಾರೆ. ಆಹಾರವನ್ನ ವ್ಯರ್ಥ ಮಾಡುವ ಬದಲು ಹಸಿದವರಿಗೆ ಹಂಚೋಣ. ನಾವೆಲ್ಲ ರೈತನೊಂದಿಗೆ ಕೈ ಜೋಡಿಸೋಣ. ಇವನ ಕಾಯಕದೊಂದಿಗೆ ಭಾಗಿಯಾಗೋಣ. ಯುವಶಕ್ತಿ ಯುವಜನ ಆಸಕ್ತಿಯಿಂದ ದುಡಿಯಲು ಮುಂದೆ ಬಂದರೆ ವ್ಯವಸಾಯ ಕೃಷಿ ಖಂಡಿತ ಉಳಿಸಬಹುದು, ಬೆಳೆಸಬಹುದು. ಯಾಕೆಂದರೆ ಕೈ ಕೆಸರಾದರೆ ಬಾಯಿ ಮೊಸರು ಎಂಬ ಗಾದೆ ಅಕ್ಷರಶಃ ಸತ್ಯ. ಜೈ ಕಿಸಾನ್. ರೈತ ನಮ್ಮೆಲ್ಲರ ಅನ್ನದಾತ.